ಮಂಗಳೂರಿನ ಸಂತ ಅಲೋಷಿಯಸ್ ಗೋನ್ಸಾಗಾ ಸ್ಕೂಲ್ನಲ್ಲಿ ಪ್ರಕೃತಿ ಸ್ಪರ್ಶ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಸಂತ ಅಲೋಷಿಯಸ್ ಗೋನ್ಸಾಗಾ ಸ್ಕೂಲ್ನ ಸಭಾಂಗಣದಲ್ಲಿ ಪ್ರಕೃತಿ ಸ್ಪರ್ಶ ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ಗಣ್ಯರು ಉದ್ಘಾಟಿಸಿದರು. ಈ ವೇಳೆ ಸಂತ ಅಲೋಷಿಯಸ್ ಗೋನ್ಸಾಗಾ ಸ್ಕೂಲ್ನ ಅಧ್ಯಕ್ಷ ಡಾಕ್ಟರ್ ಫಾದರ್ ಲಿಯೋ ಡಿಸೋಜಾ ಮಾತನಾಡಿ, ಪರಿಸರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರದ ಕುರಿತು ಜಾಗೃತಿ ಶ್ಲಾಘನೀಯ ಅಂತ ಹೇಳಿದರು. Is not a celebration for one day. It should be a whole year round, all a lifelong, so that we care for the trees around us. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸಸ್ಯ ಶ್ಯಾಮಲ ಅಧ್ಯಕ್ಷ ದಿನೇಶ್ ನಾಯಕ್ ಅವರು ವಿದ್ಯಾರ್ಥಿಗಳಿಗೆ ಪರಿಸರದ ಜಾಗೃತಿ ಮೂಡಿಸಿದರು. ಪರಿಸರದಲ್ಲಿರುವ ಗಿಡ ಮರಗಳ ಕುರಿತು ವಿದ್ಯಾರ್ಥಿಗಳಿಗೆ ಪರಿಚಯಿಸಿದರು. ಇನ್ನು ವಿದ್ಯಾರ್ಥಿಗಳಿಗೆ ಪರಿಸರದ ಕುರಿತು ಪ್ರಬಂಧ, ಡ್ರಾಯಿಂಗ್ ಹಾಗೂ ಭಿತ್ತಿಚಿತ್ರ ರಚನೆ ಇನ್ನಿತರ ಸ್ಪರ್ಧೆಯನ್ನ ಆಯೋಜಿಸಿದ್ದು, ಇದರ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ನೀಡಲಾಯಿತು. ಇದೇ ವೇಳೆ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯ ಬಗ್ಗೆ ಡ್ಯಾನ್ಸ್, ಹಾಡುಗಳ ಮೂಲಕ ಜಾಗೃತಿಯನ್ನ ಮೂಡಿಸಿದರು. ಈ ವೇಳೆ ಪ್ರಸಾದ್, ಶಾಲಾ ಪ್ರಾಂಶುಪಾಲರಾದ ಗ್ರೇಸ್ ನರೋನ್ನ ಇನ್ನಿತರರು ಹಾಜರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.